ಯುಎಸ್ಎ ನೆಲೆಗಳ ಮೇಲೆ ಮತ್ತು ಇಸ್ರೇಲ್ ರಾಜಧಾನಿಯ ಮೇಲೆ ಇರಾನಿನ ಕ್ಷಿಪಣಿಗಳ ಮಳೆ ಸುರಿದ ಮೇಲೆ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ಅವರೊಡನೆ ಮಾತನಾಡಿ ಏಕಪಕ್ಷೀಯವಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ. ಇರಾನ್ ಈ ಬಗೆಗೆ ಪ್ರತಿಕ್ರಿಯಿಸಿಲ್ಲ. ಇಂದು ಬೆಳಿಗ್ಗೆ ಕೂಡ ಇರಾನ್ ಕ್ಷಿಪಣಿಗಳು ಇಸ್ರೇಲಿನ ಮೇಲೆ ಗುರಿಯಿಟ್ಟು ಮುಟ್ಟಿವೆ. ಇದರಲ್ಲಿ 3 ಇಸ್ರೇಲಿಗರು ಸಾವು ಕಂಡುದಾಗಿ ತಿಳಿದು ಬಂದಿದೆ. ಮಂಗಳವಾರ ಬೆಳಿಗ್ಗೆಯ ಇರಾನ್ ದಾಳಿಯಿಂದ ಬೇರ್ ಶೇವಾ ನಗರದಲ್ಲಿ ಹೆಚ್ಚಿನ ಹಾನಿಯಾದುದಾಗಿ ಹೇಳಲಾಗಿದೆ. 12 ದಿನಗಳ ಯುದ್ಧಕ್ಕೆ ಟ್ರಂಪ್ ಮತ್ತು ನೇತಾನ್ಯಾಹು ಘೋಷಿಸಿದ ಕದನ ವಿರಾಮವು ಅವರನ್ನು ಮೆತ್ತಗೆ ಮಾಡಿರುವ ಸೂಚನೆಯಾಗಿದೆ. ಇರಾನ್ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಯಬಹುದು. ಏಕೆಂದರೆ ಬೆಳಿಗ್ಗೆಯ ದಾಳಿಯ ಬಳಿಕ ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿಲ್ಲ ಎಂದು ಮಧ್ಯಾಹ್ನದವರೆಗೆ ತಿಳಿದು ಬಂದಿದೆ. VNR Gold.